ಮಂದನಾರು ತನಗೆ ತನುವ ಮುದ್ದಿ ಪ್ರೇಮದಿ ಮಂದನಾರು ತನಗೆ ತನುವ ಮುದ್ದಿ ಪ್ರೇಮದಿ ಹೊಂದಿ ಸುಖವ ಮನೆಗೆ ನಡೆವ ಹೊಂದಿ ಸುಖವ ನಾವು ಮನೆಗೆ ನಡೆವ ನಾವು ಚಿಕ್ಕದಿ ಸಖಿ ಸಮೂಗದಿ ಎಂದು ನುಡಿದು ಪದ್ಮಾವತಿ ಸಖಿ ಸಮೂಗದಿ ಬಹುದು ಬರವುದ್ಯ ಹೇಗಾಯ್ತೆ ವನ ವಿಹಾರ? ಬಹಳ ಚಂದ ಆಯ್ತು. ಜಲಕೇಳಿ ಹೇಗಾಯ್ತು? ಎಂದಿನಂತ ಆಗ್ಲಿಲ್ಲ. ಮತ್ತೆ ಇವತ್ತು ಬೇರೆ. ಹಾಗೆ ಅನುಮಾನ ಆಯ್ತು. ಯಾವ ಕಡಿಮೆ ಆಯ್ತು ಅಂತ ಭಾವಿಸಿಕೊಂಡದ್ದು ನಾನು. ಅಲ್ಲ, ಜಾಸ್ತಿ ಆದದ್ದು. ಹಾಗೆ ನಾನಿದ್ದೇನಲ್ಲ. ಹೌದೌದು, ನೀನು ಬರುವ ಹಾಗೆ ಬರಬೇಕು. ಹೀಗೆಲ್ಲ ಬಂದ್ರೆ ಉಂಟಲ್ಲ, ನಾನಿದ್ದೇನಲ್ಲ, ಅದಕ್ಕೆಲ್ಲ ಬಹಳ ಹುಷಾರಿದ್ದಳು. ಆಹಾ, ಆಯ್ತು. ನೀನೇನು ಕಂಡೆ? ಏನು ನೋಡಿದೆ ಅಂತ ಎಲ್ಲವನ್ನು ನೋಡಿದೆ. ಯಾವ್ದು? ಎಲ್ಲ ನೋಡಿದನ್ನೆಲ್ಲ ನಾನು ನೋಡಿ. ಹೌದಾ? ಒಳ್ಳೇದು ಅಭ್ಯಾಸ. ನಾವು ನೋಡಿದನ್ನೆಲ್ಲ ನೋಡಿ. ನೀನೇನು ಕಂಡೆ? ನಾನು ನೋಡಿದ್ದು ಎಷ್ಟು ವಿಧದ ಮರಗಳು. ಮರವ? ಹೌದು. ಹೆಸರು ಹೇಳಿ ನೋಡು. ಹೆಸರು ಮಾವು, ತೆಂಗು, ಬಾಳೆ, ಕಂಗು ಎಲ್ಲ ಇತ್ತು. ಇನ್ನು ಯಾವುದೆಲ್ಲ ಉಳಿತು ಅಂತ ಗೊತ್ತಿಲ್ಲ. ಮೊದಲು ನೋಡಿದ್ದು ಮಾವಿನ ಮರ ಅಲ್ವಾ? ಹೌದು. ಒಳ್ಳೇದಾಯ್ತು. ಯಾಕೆ? ಅಲ್ಲಿ ಮಾವಿನ ಹಣ್ಣು ತಿನ್ಬಹುದಲ್ಲ. ಆದೀತೆ. ಆಮೇಲೆ ವಿವಿಧ ಪಕ್ಷಿಗಳನ್ನು ನೋಡಿದೆ. ಹೌದಾ? ಬಾನಿನಲ್ಲಿ ಹಾರಾಡುವುದು ಆ ಬಳಿಕ ತುಂಬಾ ನೋಡಿದ್ದೇನೆ. ಹೌದಾ? ನೆನಪಿಗೆ ಬರುವುದಿಲ್ಲ ಅಷ್ಟೇ. ಇಲ್ಲ ಗೆಳತಿ, ನೀನೇನು ನೋಡಿದ್ದಿ? ನೋಡಿದ್ಯಾ? ಈ ಪ್ರಕೃತಿಯನ್ನು ಕಾಣುವಾಗ ಮನಸ್ಸಿಗೆ ಸಂತೋಷವಾಗುತ್ತಾ ಇದೆ. ಪ್ರಕೃತಿ ಮಾತೆಯ ಕೈ ಬೀಸಿ ಕರೆಯುವ ಹಾಗೆ ಭಾಸವಾಗುತ್ತೆ. ಹೌದಾ? ನಾನಾ? ಅಲ್ಲ, ನೀನು ಹೋಗಬೇಡ. ಅಲ್ಲ, ಹಾಗಾಗುವುದು ನನಗೆ. ಏ ಗೆಳತಿ, ಏನು? ವನವಿಹಾರ ಆಯ್ತು, ಜಲಕೇಳಿ ಆಯ್ತು. ಇನ್ನು ಒಂದೇ ಇರುವುದು. ಯಾವುದು? ಹೂ. ಹೌದು. ಹೂ ಇರುವುದು ಯಾರಿಗೆ ಹೇಳು? ದೇವರಿಗೆ. ಬಿಟ್ರೆ ಹೆಣ್ಣು ಮಕ್ಕಳಿಗೆ. ಹಾಗಾಗಿ ಹೂಗಳನ್ನು ಕೊಯ್ದು ನೇಯ್ದು ಆಯ್ದು ಮಾಲೆ ಮಾಡಬೇಕೆನ್ನುವ ಹಾಗೆ ತೀರ್ಮಾನ ಮಾಡಿದ್ದೇನೆ. ಓಯ್, ನೀನ್ ಯಾವ ಹೂ ಕೊಯ್ತೀಯ? ಮೆಲ್ಲಗೆ ಕೊಯ್ಯ, ಆಯ್ತಾ? ನೀನು? ಸಂಪಿಗೆ. ಏನೇ ಮರ ಏರ್ತೀಯ ನೀನು? ಅಲ್ಲ, ಹೆಣ್ಣು ಮಕ್ಕಳು ಮರ ಏರಬಾರ್ದು ಅಂತ ಏನೂ ಇಲ್ಲ. ಮರ ಏರುವಾಗ ಕೆಳಗಡೆ ಗಂಡು ಮಕ್ಕಳು ಇರಬಾರ್ದು. ನೀನು ವಂತಿಗೆ, ಸೇವಂತಿಗೆ. ಹಾಗೆ ನೋಡೋಣ. ನನಗೆ ಯಾವ ಹೂ ಎನ್ನುವ ಹಾಗೆ ಅರಿಸಿಕೊಂಡು ಬನ್ನಿ ಹೋಗೋಣ. ಪರಿಪರಿಕು ಸಮಗಳ ಕೊಯ್ಯುತ್ತಿರುವ ಸಮಯದಲ್ಲಿ ಪರಿಪರಿಕು ಸಮಗಳ ಕೊಯ್ಯುತ್ತಿರುವ ಸಮಯದಲ್ಲಿ ಏನಾಯ್ತು? ನಿನ್ನನ್ನು
ನನ್ನ ಸ್ವಾಮಿ ಅಂತ ತಿಳಿದು ತನ್ನ ಸೊಂಡಿಲನ್ನು ಎತ್ತಿ ಮೊಣಕಾಲನ್ನು ಊರಿ ಸ್ವಾಮಿಯೇ ಅಯ್ಯಪ್ಪ ಈಗ ಹೋಯ್ತು ಶರಣ ಬಂದು ಹೋಯ್ತು ಹೋಯ್ತು ಈಗ ಹೋಯ್ತು ಹೌದಲ್ಲ ಹೌದೌದು ಈಗ ಹೋಯ್ತು ಕಾಣುತ್ತಿಲ್ಲ ಕೌತಕವನು ಸತಿಯ ರಾಕ್ಷಣ ಜಾಣೆ ಪದ್ಮಾವತಿಗೆ ತೋರಿ ಶ್ರೀನಿವಾಸನ ಜಾಣೆ ಪದ್ಮಾವತಿಗೆ ತೋರಿ ಶ್ರೀನಿವಾಸನ ಏನ ಮಗನೆ ತುರಗ ಬೇರಿ ನೋಡಿ ಬರುವನ ಏನು ಶೌರ್ಯವರ್ಯ ನಮಮ ಜಾಣಿ ಶರಣ ಕಾಣುತ್ತಿಲ್ಲ ಕೌತುಕವನು ಸತಿಯ ರಾಕ್ಷಣ ಸತಿಯ ರಾಕ್ಷಣ ಮಿತ್ರ ಏನು ಎಲ್ಲ ಹೆಣ್ಮಕ್ಳು ಕೂತ್ಕೊಂಡು ಈಗ ಗೆಣಸಿನ ಹಪ್ಪಳ ಮಾಡ್ತಾ ಇದ್ದಾರೆ ಅದು ಯಾಕೆ ತಿನ್ಲಿಕ್ಕೆ ಈಗ ನೋಡಿ ಸಾಲಾಗಿ ಕೂತ್ಕೊಂಡು ನೀರಲ್ಲಿ ಚೆಂಡಿಗೆ ಬಿಡ್ತಾ ಇದ್ದಾರೆ ನೀರಲ್ಲಿ ಸಂಡಿಗೆ ಬಿಡ್ಲಿಕ್ಕೆ ಆಗ್ತದ ಅವ್ರದ್ದು ಹೊಸ ಪ್ರಯೋಗ ಅದು. ಮಾಡ್ಲಿ ಏ ಗೆಳತಿ ಈ ಉಪವನದಲ್ಲಿ ಹೆಣ್ಣು ಮಕ್ಕಳಾದಂತ ನಾವು ಮಾತ್ರ ಇರುವುದು ಎಂಬುದಾಗಿ ಭಾವಿಸಿದ್ದು. ಇಲ್ಲ, ಗಿಡ ಮರ ಪ್ರಾಣಿ ಪಕ್ಷಿ ನೀನು ಮಂಗ ಮಂಗ ಪುಲ್ಲಿಂಗ ಮಂಗಿ ನಪುಂಸಕಲಿಂಗ. ಹಾಗಲ್ವೇ ಮತ್ತೆ ಹೇಗೆ ಇಲ್ಲಿಗೆ ಇಬ್ಬರು ಪರಪುರುಷರ ಆಗಮನವಾಗಿದೆ. ಮಿತ್ರ ಏನು? ಇಬ್ಬರು ಪರಾಪುರುಷರು ಅಂತೆ. ಏನು ಅದು ಅದು ಸಹ ನಿನ್ನನೇ ಹೇಳಿದ ಪರಾಪುರುಷರು. ಪುರುಷರು ಬಾಯಿ ಹೊರಸ್ಕೊಳ್ಳಿ. ಯಾಕೆ? ಪರಪುರುಷರಂತೆ. ನೀನ್ ನೋಡಿದ್ಯಾ? ನಾನು ನೋಡಿದ್ದಲ್ಲ, ನೋಡಿ ಹೋದದ್ದು. ಏನು ಏನಾಯ್ತು ಈಗ? ನಾನು ಹೂ ಕೊಯ್ಯುತ್ತಾ ಮುಂದುವರಿದ್ನ, ಹಾ. ಆವಾಗ ಒಂದು ಆನೆ ಬಂತು ಗೀಳಿಡುತ್ತಾ. ಮಿತ್ರ ಏನು? ಆನೆ ಗಿಳಿ ಹಿಡಿತಾ ಬಂತಂತೆ. ಬೀಳಿಡುತ್ತಾ ಗೀಳ ಗಿಳಿ ಅಲ್ವಾ? ಇನ್ನ ತುಳಿದು ಅಪ್ಪಚ್ಚಿ ಮಾಡ್ಬೇಕಿತ್ತು. ಅಪ್ಪಚ್ಚಿ ಮಾಡ್ತಿತ್ತು. ಮತ್ತೇನ ಸೊಂಡಿಲನ್ನು ಎತ್ತಿ ಕಾಲನ್ನು ಎತ್ತಿ ನನಗೆ ತುಳಿಯುತ್ತದೆ ಅನ್ನುವಷ್ಟರಲ್ಲಿ ಹೋಗ್ಲಿಲ್ಲ, ಇಲ್ಲೇ ಉಂಟಿಲ್ಲ. ಹತ್ತಿರದಲ್ಲಿ ಉಂಟು. ಆ ಇಬ್ಬರು ಪರಪುರುಷರು ಬಂದಿದ್ದಾರಲ್ಲ, ಹೌದು. ಅದರಲ್ಲಿ ಓರ್ವ ಹಾ. ಆ ಆನೆಗೆ ಬಾಣ ಪ್ರಯೋಗಿಸ್ತಾನೆ ಅನ್ನುವಷ್ಟರಲ್ಲಿ ಆನೆ ಸೊಂಡಿಲನ್ನು ಎತ್ತಿ ಕಾಲನ್ನು ಎತ್ತಿ ಶರಣ ಬಂದು ಹೋಯ್ತು. ಎತ್ತಿದ್ದ ಕೆಳಗಿಳಿಸಿದ್ದ. ಕೆಳಗಿಳಿಸಿದ ಆ ಬಳಿಕ ಹೌದಾ? ನನ್ ಗೊತ್ತಾಯ್ತು. ಏನು? ಬಹುಶಃ ಅವರು ಆನೆ ಮಾವುತ್ರ ಇರ್ಬೇಕು, ಅದು ಸಾಕಿದ ಆನೆ. ಮಿತ್ರ ಏನು? ನೀನು ಆನೆ ಮಾವುತ ಅಂತೆ. ನೀನು ನಾಡ್ದು 17ಕ್ಕೆ ಪರ್ಯಾಯಕ್ಕೆ ನಿನ್ನ ಆನೆ ಹಿಡ್ಕೊಂಡು ಹೋಗು. ನೀನೇನು ಮಾಡ್ತಿ? ನಾನ್ ತೆಂಗಿನಕಾಯಿ ಗಡಿ ಅದು ಹಾಕ್ತೀನಿ. ಯಾಕೆ? ಆನೆ ಮಾವುತನಿಗೆ ಅದೇ ಲಾಭ, ಮತ್ತೆ ಆನೆಗೆ ಎಂತ ಉಂಟು? ಆನೆ ಮಾತ್ರಲ್ಲ, ಮತ್ತೆ ನೋಡುವುದಕ್ಕೆ ಶಬರರ ಹಾಗಿದ್ದಾರೆ. ಹೌದಾ? ಆದ್ರೂ ಎಷ್ಟು ಚಂದ ಗೊತ್ತುಂಟ. ಏನು? ಹೇಗಿದ್ದಾರೆ ನೋಡುದಕ್ಕೆ? ಒಬ್ಬ ನೋಡುವುದಕ್ಕೆ ಸಾಕ್ಷಾತ್ ಮನ್ಮಥನ ಹಾಗೆ, ಒಬ್ಬ ಮನ್ಮಥ, ಹಾ. ಇನ್ನೊಬ್ಬ ಸಾಕ್ಷಾತ್ ಹನುಮಂತ. ಜೈ ಬಜಿ ಬಜಿ ಬಜಿ. ಹಾಗಲ್ಲು ಬಜರಂಗ ಬಲ. ಹಾ, ಬಜರಂಗ ಬಲಿ. ನಾವೇನೋ ನೋಡಿದ್ದೇವೆ, ನೀನೊಮ್ಮೆ ನೋಡೆ. ಸಾಕೆ ಸಾಕೆ. ಏನು? ನೀವೆಲ್ಲ ನೋಡಿದ್ದೀರಿ ನನ್ನ ಕಾರಣಕ್ಕೆ ಬೇಕಾಗಿ. ನಾನ್ ನೋಡುದಕ್ಕಾಗುತ್ತದ? ಏನು? ನಾನು ರಾಜಕುಮಾರಿ ಅಲ್ವಾ? ಒಂದೇ ಒಂದು ಸಾರಿ ನೋಡಿ. ನಕ್ಕು ನೈ ನೈ. ಸಾಕು ಮಾಡಿ ಗಾರ್ಧ ಬಗಾನ. ಏನು? ಕೇಳುದಕ್ಕಾಗುವುದಿಲ್ಲ. ನೀವೆಲ್ಲ ಇಷ್ಟೆಲ್ಲ ಒತ್ತಾಯ ಮಾಡ್ತೀರಂದ್ಮೇಲೆ ಹಾ. ಒಂದು ಕೆಲಸ ಮಾಡ್ತೇನೆ. ಏನು ಕೆಲಸ? ನೀವೆಲ್ಲ ಸುತ್ತ ನಿಲ್ಲಿ, ಆಯ್ತಾ? ಹಾ. ನಾನು ಮೆಲ್ಲ ಕತ್ತು ನೋಡ್ತೇನೆ. ಅದು ನೋಡ್ತೀಯ ಮಿತ್ರ ಏನು? ಅವರು ಕದ್ದು ನೋಡ್ತಾರಂತೆ, ನಾವು ಹೇಗೆ ನೋಡುವ? ಎದ್ದು ನೋಡುವ. ಆಯ್ತು. ಹಾಗದಿದ್ರೆ ಸಂದೇಶ ಮುಖಾಂತರ. ಸತಿಯರಿಂದುದ ಕೇಳಿ ಪದ್ಮಾವತಿಯು ಕಂಡಳು ಮೆರವವೇ ಕಟಪತಿಯ ರೂಪವ. ಪದ್ಮಾವತಿಯು ಮೆರೆಯುವ ವೆಂಕಟಪತಿಯ ರೂಪವ. ವೆಂಕಟಪತಿಯ ರೂಪವ ತಳೆದಚ್ಚರಿ ಅಚ್ಚರಿಯನು ಮನದೊಳಗೆ ತಳೆದಚ್ಚರಿ ಆಚಾರಿ ಮೋರ್ಯ. ಸದಿಸಿರೋಮಣಿ ನುಡಿದಳ ಸದಿಸಿರೋಮಣಿ ನುಡಿದಳಾಗ ಗೆಳತಿ
ಪತಿಯರು ಪೇಳಿದಳು ಕಳುಗಿರಿ ಹಿತವಚನದಿ ಹಿತವಚನ ಹಿತವಚನದಿಂದ ಅವನ ಶ್ರೀಗರಿಯ ನುಡಿಸಿದರು ಪದ್ಮಾವತಿಯು ಕಂಡಳು ಮೆರೆವ ವೆಂಕಟಪತಿಯ ಕಂಡಳು ಏನು ಒಂದರ ಹಿಂದೆ ಒಂದು ಕೋಗಿಲೆಗಳು ಏನು ಪುಯ್ ಪುಯ್ ಅಂತ ಹಾಡುತ್ತಲೇ ಇದೆ ಅಲ್ಲವೇ? ಈ ಕೋಗಿಲೆಯು ಹೀಗೆ ನಿರಂತರವಾಗಿ ಹಾಡುತ್ತಲೇ ಇರಲಿ, ಮಾಧುರ್ಯವನ್ನು ನಾವು ಸವಿತ್ತಲೇ ಹೋಗುವ. ಸಂತೋಷ. ಸಣ್ಣ ಕೋಗಿಲೆಗಳು ಇಲ್ಲಿ ಉಂಟಲ್ವೇ? ಏನೇ ಇದು ನೋಡುದಿಲ್ಲ ನೋಡುದಿಲ್ಲ ಅಂತ ಹೇಳಿ ಅದನ್ನೇ ಅದನ್ನೇ ಅಪರೂಪಕ್ಕೆ ಸಿಗುದಲ್ವಾ? ಹೌದಾ? ಈ ಗೆಳತಿ ಏನು? ಅಷ್ಟೆಲ್ಲ ಹೇಳುದು ಬೇಡ ಆಯ್ತಾ? ಏನು ನೀವು ಹೇಳಿದಷ್ಟು ಚಂದ ಏನು ಇಲ್ಲವ. ಅದಕ್ಕಿಂತ ಹೆಚ್ಚ ಆದ್ರೆ ನೋಡಿದ ಆಹಾ, ಆದ್ರೆ ಒಂದು ಏನು? ನಮ್ಮ ಸ್ಥಳಕ್ಕೆ ಬಂದವರವರು ಹೌದು. ಅವರು ಯಾರು, ಅವರ ವಿಳಾಸ ಏನು, ಇದನ್ನೆಲ್ಲ ಕೇಳಬೇಕಾದದ್ದು ಹಾ. ನಮ್ಮ ಕರ್ತವ್ಯ. ಹೌದು. ಹೀಗೆ ಕೇಳುತ್ತೀರಾ? ಕೇಳ್ತೇವೆ. ಹಾ. ಮಿತ್ರ ಎಲ್ಲಿಗೆ ಬಂದಂತೆ? ನಮ್ಮ ಸ್ಥಳ ಧರ್ಮಸ್ಥಳ. ಮುಂದೆ ನಾನು ಇರ್ತೇನೆ. ಆಯ್ತು. ಹಿತವಚನದಲ್ಲಿ. ಹಿತವಚನ ಕೇಳ್ತೇವೆ. ಅಯ್ಯೋ 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 ಅಯ್ಯೋ, ಮಾತನಾಡುವುದಕ್ಕೆ ಹೋಗುದಾ ಹೊಡೆಯುವುದಕ್ಕೆ ಹೋಗುದಾ? ಮತ್ತೆ ಹೇಗೆ? ಹಾಗಲ್ಲ. ಯಾರ ಹಾಗೆ ಬರ್ಬೇಕು. ಯಾರು ನೀನು ಮರಪುಳಿಂದನೆ ಈ ಮನೆಗೆ ಬಂದ ಕಾರಣಗಳ ಬೀಳುಗಮ್ಮನ ಕಾಪಾಡಿ ಮೂರು ಜನ ಸ್ತ್ರೀಯರು ಈ ಅಮಾಯಕ ಪುರುಷನನ್ನು ಬಲಾತ್ಕಾರ ಮಾಡ್ತಾ ಇದ್ದಾರೆ. ಅದರಲ್ಲಿಯೂ ಅಮಾಯಕ, ಅಮಾಯಕನು ಮುಗ್ಧನು, ಸರಳ ಸಜ್ಜನಿಗೆ ಸಾಕಾರ ಮೂರ್ತಿಯು. ಒಂದು ಫಲಕ ಹಾಕಿಕೊಳ್ಳಬೇಕು. ಫಲದಲ್ಲಿ ಉಂಟು. ಫಲಕ ಯಾಕೆ? ಅಲ್ಲಿ ಹಾಕಬೇಕು ಅಮಾಯಕ ಅಂತ. ನನ್ನ ಎದೆಯ ಒಳಗೆ ಹಾಗೆ ಉಂಟು. ಸಾಕು. ಏನೇ ಏನು? ನೀನು ಮಾತನಾಡೋದಕ್ಕೆ ಹೋಗುದಾ ಹೊಡೆಯುವುದಕ್ಕೆ ಹೋಗುದಾ? ನಾವೇ ಬೇರೆ, ನಮ್ಮ ಕ್ರಮವೇ ಬೇರೆ. ಯಪ್ಪ, ಎಂತ ಕೋಕಿಲವಾಣಿಯರು. ಕೋಕಿಲವಾಣಿ ಒಂದು ಸ್ವರ ಹಾಗ, ಮತ್ತೆ ಹೇಗೆ? ಕಾಗೆ ಹಿಂಡಿಗೆ ಕಲ್ಲು ಬಿಸಾಡಿದ ಹಾಗೆ. ಅದು ಕಾಗೆ ಆದ್ರೆ ಆಗೋದು, ಇದು ತರಲೆ ಹಾಕಿಗಳು ಅಂತ ಆಂಗ್ಲದಲ್ಲಿ. ಮಾತಿಗೆ ಒಂದು ಮುಖ ಎನ್ನುವುದುಂಟು. ಹೌದಾ? ಯಾರಲ್ಲಿ ಹೇಗೆ ಮಾತನಾಡಬೇಕು ಅಂತ ಗೊತ್ತಿಲ್ವೇನೆ? ನನಗೆ ಗೊತ್ತಿಲ್ಲ. ನಾನು ಹೇಳ್ತೇನೆ, ಆಯ್ತು. ಸರಿಯಾಗಿ ನೋಡಿಕೊಮ್ಮೆ. ಆಯ್ತು. ಆಯ್ತಾ? ಯಾರ ನೀನು? ಓ ಹಾಗ ತಿಳಿಯಿತು ಈಗ. ಏಯ್ ಯಾರ ನೀನು? ಯಾರ ನೀನು? ಅಯ್ಯೋ ಒಂದು ತಾಗುವ ಲಕ್ಷಣ ಉಂಟು. ತಾಕುವೆ ಬಂಡೆಗೆಲ್ಲ ತಾಕುವೆ ಹೀಗೆ ಮಾಡಿದ್ರೆ ಎಷ್ಟು ವರ್ಷ ತಿರುಗಾಟದಲ್ಲಿ ಬಂಡೆಗಲ್ಲು ಬಿಡು, ಒಂದು ಜಲ್ಲಿಗಲ್ಲು ತಾಗಲಿಲ್ಲ. ಹೇ 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 ಅಂದ್ರೆ ನೀನು ಪ್ರಥಮ ದರ್ಜೆಯೋ ಎಂಬ ಅರ್ಥ. ಅಯ್ಯೋ ಹಾಗಲ್ಲ, ನಿಮ್ಮ ಪರಿಚಯ ಇಲ್ಲ, ಅದಕ್ಕೆ ಹೇ ಅಂತ ನನ್ನ ಸಂಬೋಧಿಸಿ. ಹಾಗೆ. ಹೌದು.
ಕಣ್ಣು ಕಾಣಿಸುವುದಿಲ್ಲ ನಿಮಗೆ? ಯಾಕೆ? ನಮ್ಮ ಕಣ್ಣು ನಮ್ಗೆ ಕಾಣಬೇಕಾದ್ರೆ ಕನ್ನಡಿ ಮುಂದಿಟ್ರೆ ಮಾತ್ರ ನಮ್ಮ ಕಣ್ಣು ನಮ್ಗೆ ಕಾಣುದು. ಅಯ್ಯೋ ದೇವ್ರೆ, ಹಾಗಲ್ಲ. ಮತ್ತೆ? ಕಣ್ಣಿನಲ್ಲಿ ದೃಷ್ಟಿ ಇಲ್ವಾ ಅಂತ ಇವತ್ತು ಶೆಟ್ಟಿ ಇಲ್ಲ, ಇವತ್ತು ಬೇರೆಯವರೇ. ಯಾಕೆ ನಾನು ಹೇಳಿದೆ? ಯಾಕೆ ಹೇಳಿದೆ? ನೋಡಿದ್ರ ಸುವರ್ಣಾಕ್ಷರಗಳಲ್ಲಿ ಬರೆದು ಹಾಕಿದ್ದಾರೆ ಇಲ್ಲಿ. ಏನಂತ ಹೇಳಿ? ಬರ್ತ ಹಾಕಿದ್ದಾರೆ. ಏನಂತ? ನಿಮ್ಗೆ ಓದ್ಲಿಕ್ಕೆ ಬರುದಿಲ್ವಾ? ಏನ್ ಬರ್ದಿದ್ದಾರೆ ಅದು ಗೊತ್ತಿಲ್ಲ, ನಮ್ಗೆ ಓದ್ಲಿಕ್ಕೆ ಬರುದಿಲ್ಲ. ಹೌದಾ? ಆಹಾ. ಅದು ಹೇಗೆ? ನಾನು ವಾರಗಟ್ಲೆ ಬೇಕಾದ್ರೆ ಬರೀತೇನೆ, ಹಾ. ಒಂದು ಗಳಿಗೆ ಓದ್ಲಿಕ್ಕೆ ಆಗುದಿಲ್ಲ. ಹಾ. ನಮ್ಮ ಜೀವನದಲ್ಲಿ ನಡೆದಂತ ಒಂದು ನಾವಿಬ್ಬರು ಅಗತ್ಯ. ಜೊತೆಗೆ ಹೋಗುದು, ಜೊತೆಯಾಗಿ. ನನ್ನ ಮುಂದೆ ಇವ ಇರುವುದು, ಇವನಿಗೆ ಓದ್ಲಿಕ್ಕೆ ಬರುವುದಿಲ್ಲ. ನಿನಗೆ ಓದ್ಲಿಕ್ಕೆ ಬರುವುದಿಲ್ವಾ? ಹಾಗಲ್ಲ, ಗುರುಗಳು ಮತ್ತೆ ಗುರುಮಠಕ್ಕೆ ನಮ್ಮನ್ನಿಬ್ಬರನ್ನು ಒಟ್ಟಿಗೆ ಹಾಕಿದ್ರು. ಆಗ್ಲಿಕ್ಕಿಂತ ಪ್ರಾಣಿಗಳ ಅಲ್ಲ, ಸೇರಿಸಿದ್ರು. ಗುರುಗಳು ಪಾಠ ಮಾಡ್ತಾ ಇದ್ರು. ನನಗೆ ಪಾಠದ ಬಗ್ಗೆ ಹೆಚ್ಚು ಉಮೇದಿರ್ಲಿಲ್ಲ. ಅದು ನೋಡುವಾಗ ಗೊತ್ತಾಗ್ತದೆ. ನಾನು ಇವನಿಗೆ ಕಿಟ್ಲಿ ಮಾಡ್ತಾ ಇದ್ದೆ, ಕೀಟಲ್ಲಿ ಕೀಟಲೆ ಮಾಡ್ತಾ ಇದ್ದೆ. ಗುರುಗಳು ಬಂದ್ರು, ನನ್ನ ನೋಡಿದ್ರೆ ಕಿವಿ ಹಿಡಿದು ತಿರುಗಿಸಿ ಅಲ್ದು ಹೊರಗೆ ಬಿಸಾಕಿದ್ರು. ಬೆಕ್ಕಿನ ಮರಿಯನ್ನು ಬಿಸಾಡಿದಾಗ ನಿಮ್ಗೆ ಹೆಂಗಸರಿಗೆ ಒಲೆ ಬುಡದಲ್ಲಿ ಮಂಡೆ ಸುತ್ತ ಬೆಕ್ಕಿನ ಮರಿ ಅದು ಬೇರೆ ಏನು ಗೊತ್ತುಂಟು. ಹೊರಗೆ ಬಿದ್ದಾದ್ಮೇಲೆ ಹೊರಗೆ ಬಿದ್ಯಾ? ಹೊರಗೆ ಬಿದ್ದಲ್ಲ, ಹೊರಗೆ ಕಳಿಸಿದ್ರು. ಆಮೇಲೆ ಕಿಟಕಿಯಲ್ಲಿ ಹೀಗೆ ಇಣುಕುವಾಗ ಗುರುಗಳು ಇವರಿಗೆಲ್ಲ ಪಾಠ ಮಾಡ್ತಾ ಇದ್ರು, ಬರೀಲಿಕ್ಕೆ ಹೇಳ್ತಾ ಇದ್ರು. ಇತ್ತೀಚೆಗೆ ಅದೊಂದು ಅಭ್ಯಾಸ ಉಂಟಂತ. ನನಗೂ ಬರೀಬೇಕೆನ್ನುವ ಆಸೆಯಿಂದ ಆಚೆಗೆ ಕೈ ಹಾಕಿದೆ. ಪಕ್ಕದಲ್ಲಿ ಒಂದು ಇಡ್ಲಿ ತುಂಡು ಸಿಕ್ತು. ಇಡ್ಲಿ ತುಂಡು ಅಲ್ವೋ ಇದ್ದಲ್ಲಿ? ಅದೇ ಮಸಿ ತುಂಡು. ಅದನ್ನು ತಗೊಂಡು ಗೋಡೆ ಮೇಲೆ ರೋಯ್ ರೋಯ್ ರೈ ರೋಯ್ ರೋಯ್ ರೈ ರೋಯ್ ರೋಯ್ ರೈ ಅಂತ ಬರಿತಾ ಇದ್ದೆ. ಗುರುಗಳು ಬಂದ್ರು, ಅವ ಇಲ್ಲ ಅವನ ಸುದ್ದಿ ನೀನ್ ಹಾಕಿ ಬರೀದು ಕಿವಿಡಿದು ತಿರುಗಿಸಿ ಅಲ್ದು ಹೊರಗೆ ಬೀಸಾಕಿದ್ರು. ಹೌದಾ? ಆವಾಗ್ಲೇ ನನಗೆ ಗೊತ್ತಾದ್ರು ಓದ್ಲಿಕ್ಕೆ ಬರ್ತಿದ್ರು, ಬರೀಲಿಕ್ಕೆ ಬರ್ತದೆ ಅಂತ ಹೇಳಿ. ಹೌದು, ಅವತ್ತು ಗುರುಗಳಿದ್ರು. ಇವತ್ತು ಭದ್ರ ಓದುದು ಯಾರು? ಇವತ್ತು ನೀವೇ ಓದ್ಬೇಕು. ನಮಗೆ ಗ್ರಹಚಾರ ಓದ್ಲಿಕ್ಕೆ ತಿಳ್ಕೊಂಡು ಓದುದಪ್ಪ. ಅಲ್ಲಿ ಏನು ಬರ್ದು ಹಾಕಿದ್ದಾರೆ? ಏನು ಹಾಕಿದ್ದಾರೆ? ಅಪ್ಪಣೆ ವಿನಃ ಪ್ರವೇಶ ಇಲ್ಲ. ನಾವು ನಮ್ಮ ಅಪ್ಪನನ್ನು ಕರ್ಕೊಂಡ್ಬರ್ಲಿಲ್ಲ. ಹಳೆ ಮುದುಕರು ಚೊರಿ ಅಂಡೆ ನೈ ಮಾಡ್ತಾರೆ. ನಿನ್ನಷ್ಟಲ್ಲ, ಈಗ ನನಗಿಂತ ಹೆಚ್ಚು. ಅಯ್ಯೋ ಹಾಗಲ್ಲ, ಮತ್ತೆ? ಅಪ್ಪಣೆ ವಿನಃ ಪುರುಷರಿಗೆ ಪ್ರವೇಶ ಇಲ್ಲ. ಅಂದ್ರೆ ಇದು ಹೆಣ್ಣು ಮಕ್ಕಳೇ ಸಂಚರಿಸುವವನ. ಈ ವನ ನನ್ನವನ. ಓ, ಇವ ನಿಮ್ಮವನ? ತಪ್ಪು. ಈ ವನ ನನ್ನವನ. ಇವ ನಿಮ್ಮವನ? ತಪ್ಪು. ಹಾಗಲ್ಲ, ಈ ಸ್ಥಳ ನಮ್ಮದು ಅಂತ ಹೇಳುದು ನಾನು. ಈ ಜಾಗ ನಿಮ್ದ? ನೋಡು, ಒಂದು ಹಕ್ಕುಪತ್ರ ತೋರಿಸಿ ನೋಡುವ. ನಿನ್ಗೆ ಓದ್ಲಿಕ್ಕೆ ಬದಲು ಹಕ್ಕುಪತ್ರ ಯಾಕೆ ನಿಮ್ಗೆ? ಎಷ್ಟು ವಿಸ್ತೀರ್ಣ ಉಂಟು ನೋಡ್ತೇನೆ ಅಲ್ಲಿದ್ದಲ್ಲಿ. ಅದನ್ನೆಲ್ಲ ಬಾರಿ ಹುಷಾರಿದ್ದಾನೆ ಅವನು. ಪಾಪ. ಆಯ್ತು, ಬಂದದ್ದಾಯ್ತಲ್ಲ. ನೋಡಿದ್ರ ಪಾಪ ಆ ಬಡಕಲ ಕುದುರೆಯನ್ನು ಏರಿಕೊಂಡು ಬಂದ್ರಲ್ಲ, ಏನೋ ತಿಳಿಯದೆ ಗೊತ್ತಿಲ್ಲದೆ ಅರಿಯದೆ ಬಂದಿದ್ದೀರಲ್ಲ. ಬಂದ ಹಾಗೆ ಹಿಂದೆ ಹೋಗಿ. ಬಂದ ಕಾರ್ಯ ಪೂರ್ಣವಾಗದೆ, ಬಂದ ಕಾರ್ಯ ಪೂರ್ಣವಾಗದೆ, ಸಂತೋಷ ರಸಮಯ ಸಂಗೀತ ಹೊಸ ಹೊಸ ಭಾವ ತುಂಬಿ ಏನೋ ಆಗಿದೆ. ನಿಜವಾಗಿಯೂ ಹೊಟ್ಟೆ ನೋವು ಆಗಿದೆ. ಸಣ್ಣ ಪ್ರಾಯದಲ್ಲಿ ಎಂತ ಕೆಲಸ ಮಾಡಿಕೊಂಡೆ ಪಾಪಿ, ನಿನ್ನ ಹಾಡು ಕೇಳಿಯ? ಹಾಗಲ್ಲ, ನಾವು ಒಂದು ಕಡೆಗೆ ಹೋಗುವುದಾದರೆ ಏನಾದ್ರೂ ಒಂದು ಪದ್ಧತಿಯನ್ನು ಸಿದ್ಧ ಮಾಡಿಯೇ ಹೋಗುವವರು ನಾವು. ನಮ್ಗಿಬ್ಬರಿಗೂ ಒಂದು ಪದ್ಧತಿ ಉಂಟು. ನಾಳೆ ಒಂದು ದಿವಸ ನಾವು ಹೋಗ್ತೇವೆ ಎಂದಿದ್ರೆ ಒಂದು ರೂಪರೇಖೆ ಸಿದ್ಧಪಡಿಸುತ್ತೇವೆ ನಾವು. ಹಾಗಾಗಿ ನಾವು ಹೊರಟು ಬಂದವರು. ಹೇಗೆ ರೂಪರೇಖೆ ನಿಮ್ಮದು? ಹೇಗೆ? ಇಂತಲ್ಲಿಗೆ ಹೋಗ್ಬೇಕು, ಇಂಥವರನ್ನೇ ಭೇಟಿ ಆಗ್ಬೇಕು, ಮತ್ತೆ ಅವರು ಕೊಟ್ಟದನ್ನು ಇಷ್ಟೇ ತಗೊಂಡು ನಡ್ಕೊಂಡು ಬರ್ಬೇಕು, ಒಂದು ರೂಪರೇಖೆ ಹಾಕೊಂಡಿರ್ತೇವೆ. ನಿನ್ನನ್ನು ಕಾಣುವಾಗ ಮನಸ್ಸಿಗೆ ಸಂತೋಷವಾಯಿತು. ಬೇಟೆಯನ್ನಾಡುವುದಕ್ಕಾಗಿ ದುರ್ಗವನ್ನು ಏರಿ ಬರುತ್ತಿದ್ದವರು ನಾವು. ಆ ಕ್ಷಣದಲ್ಲಿ ನಾವು ನಿನ್ನನ್ನು ಕಂಡೆ. ಆಹಾ, ನಿನ್ನ ಸೌಂದರ್ಯವನ್ನು ಕಾಣುವಾಗ ಮನಸ್ಸಿಗೆ ಸಂತೋಷವಾಗ್ತಾ ಇದೆ. ಯಾರು ನೀನು?
ನಾನು ಮುಂದೆ ಇದ್ದೇನೆ. ಹೌದು, ಎಲ್ಲ ಸಖಿಯರಿದ್ದಾರೆ. ಮುಂದೆ ಮೆರೆವ ತರುಣಿ ಮಣಿ. ಅಲ್ಲ ಹಿಂದೆ ಬೇರೆವ. ಮುಂದೆ ಮೆರೆವ. ನೋಡು ಮಿತ್ರ, ಈ ವಿಚಾರದಲ್ಲಿ ನಿನಗೂ ನಂಗೂ ಜಗಳ ಅಡ್ಡಿ ಇಲ್ಲ. ಹಿಂದೆ ಹಿಂದೆ ಆದಿತ್ತು. ನಿಂಗೆ ನಂಗೆ ವಾದ ಬೇಡ. ನಂಗೆ ಮುಂದೆ ನಿಂಗೆ ಹಿಂದೆ. ಪಾಲಿ ಬಂದದ್ದು ಪಂಚಾಮೃತ. ಹೌದಲ್ಲ. ಮುಂದೆ ಮೆರೆವ ತರುಣಿ ಮಣಿಯಳೊಂದು ಸಣ್ಣ ಕಾರ್ಯವಿಹುದು. ಹೇಳಿ ಹೋಗುವುದಕ್ಕೆ ಅಡ್ಡಿಲ್ವೇ? ಹೊರಗೆ ನುಡಿದಳು ಯಾರೆಲ್ಲವ ತೊಡಗಿ ಮನೆಗೆ ಬಂದ ತೆರಳು ಮಾತನಾಡಬೇಡ ಜೋಟೆ ಈ ಬೆಳದಿ ಎದಕ್ಕಾಗಿ ಬಂದಿರಿ ವೃತ್ತಾಂತವೆಲ್ಲ ಹೇಳುಬೇಡ ಅಲ್ಲಿ ನುಡಿದಳು. ಒಳ್ಳೆ ನೀರು ದೋಷ ಬಿಡ್ತಾಳೆ ಅವಳು. ಹೌದಲ್ಲ. ನೀರ್ದೋಸನ್ನು ತಲೆಗೆ ಹುಯ್ಬೇಕು. ಕೈ ಒಯ್ದ್ರೆ ಇದು ಅಂತ ಕಾವಲಿಯೇ ಇದು. ಮತ್ತೇನ್ ಕಾವಲಿಲ್ಲದೆ ಆಮೇಲೆ ಹುಯ್ಯುವ ಚಟ್ನಿಗಳು ಯಾರು? ನೀನೇ ಇದೆಯಲ್ವಾ? ತೆಂಗಿನಕಾಯಿಯಲ್ಲಿಂದ, ನಿನ್ನಲ್ಲೇ ಉಂಟಲ್ಲ. ಕೊತ್ತಂಬರಿ ಸೊಪ್ಪಲ್ಲಿಂದ ಅದು ಹುಡುಕಿಕೊಂಡು ಹೋಗ್ಬೋದು. ಹುಡುಕಿ ಕೊಟ್ಟರೆ ನೇರ ಮನೆಗೆ ಆಗುದಿಲ್ಲ. ಏನು ಬಂದ ಕಾರ್ಯ ಪೂರ್ಣವಾಗದೆ ನಾವು ಪೋಪರಲ್ಲ. ಯಾರದು? ಅವನು ಭಾವ. ದೊಡ್ಡ ಕಾರ್ಮಿಕ ಪುರುಷರು ನೀವು. ನಮ್ಮ ಕಲೆ ಕಾರಣಕ್ಕೆ ಇದು ಮುಗಿಲಿ, ಆಮೇಲೆ ಗೊತ್ತಾಗ್ತದೆ. ರಾಜೇಂದ್ರನಲ್ಲಿ ಎಲ್ಲ ಕಿರಾತ. ನಾನು ಕಿರಾತನಂತೆ. ನಮಗೆ ಜೇನುತುಪ್ಪ, ಕಿರಾತ ಗಡ್ಡಿ, ಆಮೇಲೆ ಹುಲಿ ಚರ್ಮ, ಜಿಂಕೆ ಕೋಡು ಇದೆಲ್ಲ ನಮ್ಮ ಹತ್ರ ಉಂಟಾ? ನಮ್ಮ ಹತ್ರ ಕೈಚೀಲ ಉಂಟಾ? ಅದೊಂದಿಲ್ಲ ಅಂತ ಬಿಟ್ರೆ ಮತ್ತೆ ಎಲ್ಲ ಅರ್ಹತೆ. ನಾವು ಜಿಂಕೆ ಕೋಡನ್ನು ಕಿಸಿಗೆ ಹಾಕೊಂಡೆ ಬರುದಾ? ಏ ಕಿರಾತ ಅಂತ ಹೇಳಿದ್ ನಾನು. ಹೌದು, ಕಾಡಬೇಡ. ಕಾಡಬೇಡ. ಮಿತ್ರ, ಏನು? ನಾವು ಯಾರನ್ನು ಕಾಡುವುದಿಲ್ಲ, ಯಾರ ಹತ್ರ ಬೇಡುವುದಿಲ್ಲ, ನೋಡಿದ ಮೇಲೆ ಬಿಡುವ ಪ್ರಶ್ನೆ ಇಲ್ಲ. ಹೌದು, ಹೀಗೆ ನೋಡುವ. ಶಬರ ಅಂತ ಹೇಳಿದ್ದು ನಾನು. ಶಬರಿ ಯಾರಿದ್ದಾರೆ? ಈ ರವಿಚಂದ್ರ ಅವರಿಲ್ಲ. ಅಯ್ಯೋ ದೇವರೇ, ಹಾಗಲ್ಲ. ಮತ್ತೆ? ನಿಮ್ಮ ಆಯ ಆಕಾರ ಅಂಗಡಿಯನ್ನು ನೋಡುವಾಗ ಕಾಡ ಕಿರತರ ಹಾಗೆ ಕಾಣುತ್ತೀರಿ. ಹಾಗಾಗಿ ನಿಮ್ಮ ಮನಸ್ಸಿನಲ್ಲಿ ಮೂಡುವಂತಹ ಪ್ರಶ್ನೆ, ನೀನು ಯಾರು? ಅಪ್ಪ ಯಾರು? ಅಮ್ಮ ಯಾರು? ಅಪ್ಪನ ಹೆಸರು, ನಮ್ಮ ಹೆಸರು, ಮತ್ತೆ ಉಗ್ರದಾಚಲ ಗಟ್ಟಿ ಬರ್ತದೆ, ಸರ್ವಶಕ್ತಿ ಇವಾಗ ಉಗ್ರದಾಚಲ ಗಟ್ಟಿ ಬರ್ತದೆ. ಸಕ್ಕಿದ ಹೆಸರು ಉಗ್ರದಾದ್ರೆ ಉಗ್ರದಿಟ್ಟು ಕೊಚ್ಚ ಮಾಸ ನಿಪ್ಪಿಯು ಇವತ್ತು ಉಗ್ರದಾಚಲ ಕಾಲಿ ಮಾಡ್ತಾರೆ. ತಕ್ಕ ಸಾಕರೆ ಬರ್ತದೆ ಬರ್ತದೆ. ಏನು ಅಂತ ಅರ್ಥ ಆಯ್ತಾ? ಏನು ಅಂತ ಗೊತ್ತ ಅರ್ಥ ಆಗ್ಲಿಲ್ಲ. ತಿಳ್ಕೊಂಡ ಟುಕ್ಕೊಚ್ಚ ಪೀಲನಿ ಸ್ವರ ಇಂಪಿನಿ ಅಂತ ಸೈಕಲ್ ಹಾಕಿ ಮಾರ್ಗ ಹಾಗೆ ತಿಳ್ಕೊಂಡ. ಇನ್ನೊಮ್ಮೆ ಹೇಳು ನೋಡು, ಇನ್ನೊಮ್ಮೆ ಹೇಳು. ಉಗ್ರದಾಚಲ ಗಟ್ಟಿ ಬರ್ತದೆ, ಸರ್ವಶಕ್ತಿ ಯುವಕ ಮಂಡಲ ಉಗ್ರದಾಚಲ ಬರ್ತದೆ. ರಾಜ್ಯದ ಬಿಟ್ಟು ಉಗ್ರದವರ ತಕ್ಷಣ ಹಾಕಿದ್ರೆ ಉಗ್ರ ಬರ್ತದೆ. ನೀರು ತಕ್ಷಣ ಬರ್ತದೆ. ಇದು ಯಾರ ಭಾಷೆಯ? ಯಾರು ಬಂದು ತೋಡ್ ಮಾಡ್ಲಿಕ್ಕೆ ಬರ್ತಾರಲ್ಲ ಅವರು. ಏ ತಂಗಿ ಎದಕ್ಕೆ ಮುಖ ನೋಡಕತ್ತೆ? ತಪ್ಪಿಕೊಂಡ್ರು ಅಂದ್ರೆ ಕುಂಟ್ರಿ ಕತ್ತೆ ಮತ್ತೆ ಮುಖ ನೋಡಕತ್ತೆ. ಏನ್ ಮಾಡಕತ್ತೆ ನೀನು? ಹೆಂಗೈತೆ ಮೈಗೆ? ಮೈಗೆ ಚಳಿ ಆಗೈತೆ. ಏನ್ ಮಾಡಕತ್ತೆ ನೀನು? ಏ ನನ್ ಮಗನೇ, ನಿನ್ನ ಮಂಡೆ ಹೊಡಿತೀನಿ. ತಪ್ಪಿಕೊಂಡ್ರೆ ಎಲ್ಲವ ಇದೊಂದು ಜಗಳಾಡುವ ಲಕ್ಷಣ ಕಾಣ್ತಾ ಉಂಟು. ಹಾಗಲ್ಲ, ನೀನು ಕೇಳಿದ ಪ್ರಶ್ನೆ ಏನಂತಲೇ ಅರ್ಥ ಆಗ್ಲಿಲ್ಲ. ನೀವೆಲ್ಲರೂ ಅಷ್ಟು ವೇಗವಾಗಿ ಹೇಳಿದ್ರೆ ನೀವೆಲ್ಲರೂ ನಿಧನರಾಗಿ ನಿಧಾನ ನೀನಾಗಬೇಕಾಗ ಪ್ರಸಂಗ ಬೇಗ ಮುಗಿಯುತ್ತೆ. ಪಾಪಿ ನಿಧಾನವಾಗಿ ಹೇಳಬೇಕು. ನಿಧಾನವಾಗಿ. ಸರಿ, ನಾನು ಇಲ್ಲಿ ನಿಲ್ಲಿಸಿದ್ದಾಗ ಹೊರಗೆ ನಿಲ್ಸಿದೆ, ಆಚೆ ಬದಿಯಲ್ಲಿ. ಗೊತ್ತಾಗ್ಲಿಲ್ವಾ? ನೀನು ಯಾರು? ನಿನ್ನ ಅಪ್ಪ ಯಾರು? ಓ, ಅಪ್ಪನಿಂದ ಪ್ರಾರಂಭ. ನಾವು ಅಪ್ಪನಿಂದ ಪ್ರಾರಂಭ ಮಾಡುವುದಲ್ಲ, ಅಮ್ಮನಿಂದ ಪ್ರಾರಂಭ ಮಾಡುವುದು. ದೇವಕಿ ಎಲ್ಲವೇ ದೇವಕಿ ಎಲ್ಲವೇ ಜನಕನು ಶೌರಿ ಜನಕನು ಶೌರಿ ಆ
ಅಂತ ನೋಡೋಣ. ಯಾಕೆ? ಅಲ್ಲ ಕೊನೆ ಮಾತು ನಿಲ್ಲಿದ್ದೆಲ್ಲಿಂದ? ನೀನು ಯಾರು, ಹಾ. ನಿನ್ನ ಅಪ್ಪ ಯಾರು ಅಂತ. ನಾವು ಏನಿದ್ರು ತಾಯಿಯಿಂದ ಪ್ರಾರಂಭ ಮಾಡುವವರು. ಯಾಕಂದ್ರೆ ತಿಳಿದವರನ್ನು ಮಾತು ಹೇಳಿಲ್ವೇ? ಹಾ. ಮನೆಯ ಮೊದಲ ಪಾಠಶಾಲೆ ಜನನಿ ತಾನೇ ಮೊದಲ ಗುರುವು ಜನನಿಯಿಂದ ಪಾಠ ಕಲಿತ ಜನರು ಧನ್ಯರು. ಅದಕ್ಕೆ ದದಿಗಿನ ತೋರು ಅದೆಂತದು? ಎದುರ್ಲಾಯದರೆ ಇದು ಮುಕ್ತಾಯ. ಹೌದಾ? ನನ್ನ ತಾಯಿ ಯಾರು ಗೊತ್ತಾಗ್ಲಿಲ್ವಾ? ಇಲ್ಲ. ದೇವಕಿ ಇವ್ರಮ್ಮ ಆಯ್ತು. ಅಪ್ಪ ಯಾರು? ಚೌರಿ. ಇವರಪ್ಪ ಚೌರಿ ಚೌರಿ. ಎಲ್ಲಿಂದ ಚೌರಿ ಯಾಕೆ? ನೋಡು ಹಾ. ನನ್ನ ಅಜ್ಜಿಗೆ ಬೋಲ್ ಮಂಡೆಗೆ ಸಿಕ್ಕಿಸ್ಲಿಕ್ಕೆ ನಿನ್ನ ಅಜ್ಜಿಯ ಬೋಳ್ ಮಂಡಿಗೆ ಚೌರಿ ಎಲ್ಲಿ ಹಾಕ್ತೀನಿ ನೀನು? ಹಿಂದಿನಿಂದ ಸಿಕ್ಕಿಸ್ತೇನೆ. ಅಂಟಿಸಿ ಮೊಳೆ ಹೊಡಿಬೇಕಷ್ಟೇ. ಅದು ನಿನ್ನ ಅಜ್ಜಿಗೆ. ವಸುದೇವ ಎನ್ನುವ ಹಾಗೆ ನನ್ನ ತಂದೆಯ ಹೆಸರು. ವಾಸು ಏನು ವಾಸು? ಏನು ಅದು? ನಿನ್ನ ಅಮ್ಮ ಮಮತ ಕರೆಯುವುದು. ಹಾಗಲ್ಲ, ಹಾ. ನನ್ನ ಹೆಸರು ಏನು ಎನ್ನುವುದಾಗಿ ಕೇಳಿದೆಯಾ? ಹಾ. ವಾಸುದೇವ. ವಾಸುದೇವ. ವಾಸುದೇವ ಅಂತ ಕರೀತಾರೆ ಇವರು. ಹೌದಾ? ಹಾ. ಅಷ್ಟೇ ಅಲ್ಲ, ಒಬ್ಬೊಬ್ಬರು ಒಂದೊಂದು ಊರಲ್ಲಿ ಒಂದೊಂದು ಹೆಸರಿಂದ ಇವರನ್ನು ಕರೀತಾ ಇದ್ದಾರೆ. ಹೇಗೆ ಮಿತ್ರ? ಲೀಲಾ ಲೋಲ, ಗೋಪಾಲ, ಮಾಯಾಲೋಲ, ಮುರುಳಿ ಲೋಲ, ವೇಣುಗೋಪಾಲ, ಸಾಮಗಾನ ವಿಲೋಲ, ರಾಧಾಲೋಲ, ವನಮಾಲ, ಸಾಮಾಂಗಲಾಂಗ, ಯಜ್ಞಾಂಗ, ಕರುಣಾಪಾಂಗ, ಪಾದೋಜಿದಂಗ, ಕಾಂತಾಂತರಂಗ, ಗೋಪಿ ಹೃದಯ, ಪ್ರೇಮಾಂತರಂಗ, ದುರ್ಮದ ಭಂಗ, ಶರಣಜನ ಬಹುಭಂಗ, ಶರಣಜನಯ್ಯ, ವಟಪತ್ರ ಶಯ್ಯ, ಸಾಧುಜನ ಸಹಾಯ, ಸುರಮುನಿ ಸೇವ್ಯ, ಅಜಭವ ವಂದ್ಯ, ವಿಮಲ, ವಿಠಲ, ಸಲಿಲ, ಸುಶೀಲ, ನಿತ್ಯ, ನಿರ್ಮಲ, ಅಜಿತ, ಅಮಿತ, ಶ್ರೀನಾಥ, ಲೋಕನಾಥ, ಜಗನ್ನಾಥ, ಗಂಗಾಪಿತ, ರತಿ ಪತಿಪಿತ, ತ್ರಿಭುವನ ವಂದಿತ, ನಾರದ ಸನ್ನುತ, ದೀಪ್ತಿ ಪ್ರತಾಪ, ನರಬರಗ ರೂಪ, ಶ್ರೀಹರಿ, ಶೌರಿ, ಉದಾರಿ, ಮುರಾರಿ, ನರಾರಿ, ಕುಜನಾರಿ, ಧನುಜಾರಿ, ಗಿರಿಧಾರಿ, ಪೀತಾಂಬರಧಾರಿ, ಮಧುಗೈಟಪಾರಿ, ಭವಭಯಾರಿ, ಶ್ರೀಪತಿ, ಗೋಪತಿ, ಯದುಪತಿ, ಮಹಿಪತಿ, ರಘುಪತಿ, ಸೀತಾಪತಿ, ರಮಾಪತಿ, ಕೈವಲ್ಯಪತಿ, ಇಂದಿರಾಪತಿ, ಮೇದಿನಿಪತಿ, ಮಾಯಾಪತಿ, ನಿಖಿಲ ಜಗತ್ಪತಿ, ಸುಪ್ರೇಮ ಮೂರ್ತಿ, ಶ್ರುತಕೀರ್ತಿ, ಸಂತುತಕೀರ್ತಿ, ಸುನಾಭ, ಪದ್ಮನಾಭ, ಅಂಬುಜನಾಭ, ಶ್ರೀವಲ್ಲಭ, ವಧುವಲ್ಲಭ, ಕೋಟಿ ಸೂರ್ಯ ಸಮಪ್ರಭ, ಜಗದೇಕನಾಥ, ಸಕಲ ಸಜ್ಜನ ವಿರುತ, ಪುಂಡರೀಕಾಕ್ಷ, ಪಾಂಡವ ಪಕ್ಷ, ಲಕ್ಷ್ಮೀವೃಕ್ಷ, ಅರವಿಂದಾಕ್ಷ, ನಳಿನಾಕ್ಷ, ಅಂಬುದಳಾಕ್ಷ, ವಿನೂತ, ವಿರೂಪಾಕ್ಷ, ವಿಶಾಲಾಕ್ಷ, ನೀರಜಾಕ್ಷ, ಇಂದಿರೇಶ, ಸುಂದರೇಶ, ಅವಿನಾಶ, ಇನಕುಲೇಶ, ಯಜ್ಞೇಶ, ರೂಪೇಶ, ವರದೇಶ, ಪಂಡರೀಶ, ಅಮಲೇಶ, ದೇವೇಶ, ವಿಕುಂಠೇಶ, ಕೃಷ್ಣ, ವಾಸುದೇವ, ಮುಕುಂದ, ಮುರಹರಿ, ಪದ್ಮನಾಭ, ಪಂಕಜವಲ್ಲಭ, ಗರುಡಧ್ವಜ, ನೀಲಾಂಬರ, ಲಕ್ಷ್ಮೀಪತಿ, ರಮಾರಮಣ, ಕೋದಂಡರಾಮ, ಶ್ರೀರಾಮಚಂದ್ರ, ಶಂಖಚಕ್ರಧರ, ಗರುಡವಾಹನ, ನರಸಿಂಹರೂಪ, ಅಚ್ಯುತ, ಅನಂತ, ಕೇಶವ, ಹರಿಸುನ, ವೃಷಿಕೇಶ, ನಾರಾಯಣ, ನಿಗಮ ವಂದ್ಯನು, ನಿಗಮ ದೂರನು, ನಿರ್ವಿಕಲ್ಪನು, ನಿರ್ಲೇಪನು, ಖಗ ಗಮನ, ಕಮನೀಯ, ಕಂಚದಳನಯನ, ಹರೇ ಗೋವಿಂದ ಅನ್ನಿ ಗೋವಿಂದ. ಮಾನವ ಜನ್ಮವನ್ನು ದೇವರು ಕೊಟ್ಟ, ಅದರ ಒಳಗೊಂದು ಸಣ್ಣ ನಾಲಿಗೆಯನ್ನಿಟ್ಟ. ಗೋವಿಂದ ಅಂತ ಹೇಳಿದ ನಿಮ್ಮ ನಾಲಿಗೆ ಇದ್ದೇನು ಪ್ರಯೋಜನ? ಹೇಳಿ ಗೋವಿಂದ ಅನ್ನಿ ಗೋವಿಂದ. ಶ್ರೀಮದ್ ರಮಾರಮಣ ಗೋವಿಂದ ಅನ್ನಿ ಗೋವಿಂದ. ಇವರೆಲ್ಲರ ಒಂದು ದಿವಸದ ಪಾಪ ನಿವಾರಣೆ ಆಯಿತು. ಸಾಕು ಸಾಕು. ಇವ ಕೊನೆಗೆ ಹೀಗೆ ಮಾಡಿದಲ್ಲ, ಶೂನ್ಯ ಅಂತ. ಏನು ಅಂತ ಅರ್ಥ ಆಯ್ತಾ? ಶೂನ್ಯ ಅಂತ. ಖಂಡಿತ ಅಲ್ಲ. ಮತ್ತೇನು? ನನ್ನ ಭಕ್ತರು ಇಷ್ಟು ಹೆಸರನ್ನು ಹೇಳುವುದಕ್ಕೆ ಯಾರಿಂದ ಸಾಧ್ಯವಿಲ್ಲವೋ ಅಂತವರು ಗೋವಿಂದ ಎನ್ನುವ ಹಾಗೆ ಹೆಸರನ್ನು ಹೇಳಿದ್ರೆ ಇಷ್ಟು ಹೆಸರನ್ನು ಹೇಳಿದಂತಹ ಪುಣ್ಯದ ಫಲಪ್ರಾಪ್ತಿಯಾಗ್ತದೆ. ಒಂದು ಉದಾಹರಣೆ ಕೊಡ್ತೇನೆ. ಹೇಳು. ಮೊನ್ನೆ ಬ್ರಹ್ಮರಥವನ್ನು ಇಡೀ ಜನಸ್ತೋಮ ಎಳಿತಾ ಇತ್ತು. ಎಳಿತಿರುವಾಗ ಎಲ್ಲರೂ ಗೋವಿಂದ ನೀ ಗೋವಿಂದ ಅಂತ ಹೇಳ್ತಾ ಇದ್ರು. ಒಂದು ಹೆಂಗಸು ಮಾತ್ರ ನಿಂತ್ಕೊಂಡು ನಂದು ಅದೇ ನಂದು ಅದೇ ನಂದು ಅದೇ ಅಂತ ಹೇಳ್ತಿದ್ರು. ಅದ್ಯಾಕೆ ಹಾಗೆ? ಪಕ್ಕದವ ನಿಂತಂತ ನನ್ನೊಬ್ಬ ಬುದ್ಧಿವಂತ ಪ್ರಶ್ನಿಸಿದ. ಮತ್ತೆ ಬುದ್ಧಿವಂತ ಪಕ್ಕದಲ್ಲಿ ನಿಲ್ಲದೆ ಅವನಿಗೂ ಬೇರೆ ಕೆಲಸ ಇಲ್ಲ. ಎಲ್ಲರೂ ಗೋವಿಂದ ಅಂತ ಹೇಳುವಾಗ ನಿಂದ ಅದಾಗುದು ಹೇಗೆ ಎಂಬಂತ. ಅದಕ್ಕೆ ಹೆಂಗಸು ಕೊಟ್ಟ ಉತ್ತರ ಗೊತ್ತುಂಟ? ನಿಮ್ಮ ಹಾಗೆ ಗೋವಿಂದ ಅಂತ ಹೇಳಲಿಕ್ಕೆ ಆಗುದಿಲ್ಲ, ನನ್ನ ಮನೆ ಯಜಮಾನ್ರ ಹೆಸರು ಗೋವಿಂದಣ್ಣ ಅಂತ ಹೇಳಿ ಹಾಗೆ ಹೇಳಿದ್ದ. ಇಲ್ಲ, ಚೀಟಿಯಲ್ಲಿ ಬರ್ಕೊಟ್ಲವಳ. ಅದೆಲ್ಲ ಬೇಡ ಆಯ್ತಾನೆ ಬಾ ಹಿಂಸೆ. ಹಾಗಾಗಿ ಎಲ್ರು ಗೋವಿಂದ ಅಂತ ಹೇಳುವಾಗ ನಂದು ಅದೇ ನಂದು ಅದೇ ಅಂದ್ಲು ಅಂತ. ಹಾಗೆ ಇಷ್ಟು ಪ್ರಯೋಜನ ಉಂಟು ಗೋವಿಂದ ಅಂತ ಹೇಳಿದ್ರೆ. ನನ್ನ ಪರಿಚಯ ಆಯಿತು, ಇವನ ಪರಿಚಯ. ಏ ನಿನ್ನ ಹೆಸರು ಹೇಗ? ಏಸುದೇವ. ಏಸುದೇವ. ಏಸು ಅಮಕಾರ ಪುತ್ರ ಸೋವೆ ತೋವೆ ಅಲ್ಲ ಇದ್ದದ್ದು. ಆಗ ಸಾರಿಗೆ ಸೌತೆಕಾಯಿ ಕೊಯ್ದು ಹಾಕಿದ್ದಾನೆ. ಅದೆಲ್ಲ ಹೌದು. ಹಾ. ಇದೆಂತದ್ದು? ಅದು ಗೊತ್ತಿಲ್ಲ. ಅಭಿನಯ ಇದೆ. ಇದು ಗೊತ್ತಿಲ್ವಾ? ಆಹಾ. ಇದು ಭಯಂಕರ ಉಂಟು. ಹೌದಾ? ರಾಜೇಂದ್ರ ಅಂತ ಇದ್ದ, ಅವ ಹೇಳಿಕೊಟ್ಟಂತ ವಿಚಾರ. ಒಂದು ಗುರುಗಳು ಒಂದು ದೊಡ್ಡ ಮಂಗನನ್ನು ಸಾಕಿದ್ದರು. ನಾನು ಕೇಳಿದೆ ಇದೇನು ಅಂತೇಳಿ. ಅದಕ್ಕೆ ಅವರು ಕೊಟ್ಟ ಉತ್ತರ, ಒಂದು ಗುರುಗಳು ಒಂದು ದೊಡ್ಡ ಮಂಗನನ್ನು ಸಾಕಿದ್ದರು. ಆ ಮಂಗನು ಗುರುಗಳಿಲ್ಲದ ಸಮಯದಲ್ಲಿ ಮರವೇರಿ ಕುಳಿತನು. ಸಂಜೆಯಾದ್ರೂ ಕೆಲಸಗಾರರು ಹಣ್ಣಂಪಲು ಕೊಟ್ಟರು, ಮಂಗ ನೀವು ಕೆಳಗಿಳಿದು ಬರಲಿಲ್ಲ. ಆಗ ಗುರುಗಳಿಗೆ ಸಂದೇಶ ಹೋಯಿತು, ನೀವು ಸಾಕಿದ ಮಂಗನು ಕೆಳಗಿಳಿದು ಬರುವುದಿಲ್ಲ, ಗುರುಗಳೇ ನೀವು ತಕ್ಷಣ ಬರಬೇಕಂತೇಳಿ. ವಾರ್ತೆಯನ್ನು ಕೇಳಿದ ಗುರುಗಳು ತಕ್ಷಣ ಮರದ ಬುಡಕ್ಕೆ ಬಂದರು. ಅವರೆಲ್ಲರೂ ಏಸು ಅಮಕಾರ ಪುತ್ರ ಸೋವೆನೆಂದ್ರು. ತಕ್ಷಣ ಮಂಗನು ಕೆಳಗಿಳಿದು ಬಂದ. ಉಳಿದವರೆಲ್ಲ ಕೇಳಿದ್ರು, ನಾನು ಹಣ್ಣಂಪಲು ಕೊಟ್ಟರು, ಮಂಗ ಕೆಳಗಿಳಿದು ಬರಲಿಲ್ಲ, ನೀವು ಈ ಸೂಚನೆಗೆ ಯಾಕೆ ಕೆಳಗಿಳಿದು ಬಂದಂತ. ಗುರುಗಳು ಹೇಳಿದ್ರು, ಪವಿತ್ರವಾದ ದೇವರ ಸಂದೇಶವನ್ನು ಅವನಿಗೆ ನಾನು ರವಾನಿಸಿದ್ದೇನೆ, ಅದು ಅವನಿಗೆ ಅರ್ಥ ಆಯಿತು, ಆದ್ದರಿಂದ ಮಂಗನು ಕೆಳಗಿಳಿದು ಬಂದನಂತೇಳಿ. ಹಾಗಾದ್ರೆ ದೇವರ ಸಂದೇಶ ಯಾವುದು ಅಂತ ಹೇಳುವ ಗುರುಗಳು ಹೇಳಿದ್ದು ಒಂದೇ, ನೀನು ಕೆಳಗಿಳಿದು ಬಾ, ಇಲ್ಲದ್ರೆ ಮರವನ್ನೇ ಕಡಿತೇನೆ ಅಂದ್ರು.
ಇದು ರಾಜೇಂದ್ರನ ಸಾಹಿತ್ಯ. ಇದೇನು ನಿನ್ನ ಅಭಿನಯ? ಪವಿತ್ರ ಆತ್ಮವನ್ನು ಅಪ್ಪು ಸ್ವರ್ಗ ಸುಖವನ್ನು ತೋರಿಸ್ತೇನೆ ಅಂತ ಹೇಳಿ ನಿನ್ನ ಅಜ್ಜಿಗೆ ತೋರಿಸು. ನನ್ನ ಅಜ್ಜನನ್ನು ಕರ್ಕೊಂಡು ಹೋಗು. ಆಯ್ತಲ್ಲ, ನಮ್ಮ ಪರಿಚಯವನ್ನು ಹೇಳಿ ಆಯ್ತು. ನಿನ್ನ ತಾಯಿ ಯಾರು, ತಂದೆ ಯಾರು ಹೇಳುವೆಯಾ? ಹೌದಾ? ಜನಕ ದೇಶದಧಿಪತಿ ಆಕಾಶರಾಯನನುಗೆ ಆಗಿಗೇನು ಪದ್ಮಾವತಿ ಪದ್ಮಾವತಿ ನಾನು ನೇರವಾಗಿ ಹೇಳುವುದಿಲ್ಲ. ಮತ್ತೆ ಹೇಗೆ? ನಿಮ್ಮ ಬುದ್ಧಿಗೊಂದು ಸವಾಲು ನೋಡ. ಹೌದು, ನಾನು ಪರ್ಯಾಯ. ಈಗ ಪರ್ಯಾಯದಲ್ಲಿ ಇರುವುದು ಯಾರು, ಮುಂದಿನ ಪರ್ಯಾಯಕ್ಕೆ ಬರುವವರು ಯಾರು? ಅಯ್ಯೋ ಹಾಗಲ್ಲ, ಪರ್ಯಾಯ ಪದವನ್ನು ಸೂಚಿಸ್ತೇನೆ, ನೀವು ಯೋಚಿಸಿ ಹೇಳಿದ್ರಾಯ್ತು. ಸರಿ ಸರಿ, ಹಾ ಸರಿ, ನಾವು ಯೋಚಿಸಿ ಹೇಳ್ಬೇಕಾ? ಹೌದು. ನನ್ನ ಅಪ್ಪ ಮೇಲೆ ತೀರ್ಥರೂಪ ಸಮಾನರಾದ ಪೂಜ್ಯ ಮಾವಯ್ಯನವರೇ, ಆ ಕಾಲದಲ್ಲಿ ನೀವು ಸ್ವರ್ಗಸ್ಥರಾಗಿದ್ದಕ್ಕೆ ನಾವು ವಿಷಾದಿಸ್ತೇವೆ. ಏನು ಇದು? ಅಪ್ಪ ಏನು ತೋರಿಸಿಲ್ಲ? ಹಾಗಲ್ಲ, ಅವರ ಅಪ್ಪ ಸ್ವರ್ಗಕ್ಕೆ ಹೋಗಿದ್ದಕ್ಕೆ ವಿಷಾದ ಯಾಕೆ ಗೊತ್ತಾಯ್ತು? ಯಾಕೆ? ಅದು ಲೋಕದ ರೂಢಿ ಹಾಗೆ ಅಲ್ವೇ? ಏನು? ಅಪ್ಪಮ್ಮ ಸತ್ತಾಗ ಮಕ್ಕಳೆಲ್ಲ ಬರೆದು ಹಾಕುದು, ನಮ್ಮ ತೀರ್ಥರೂಪರು ಇಂತಹ ದಿವಸದಂದು ಸ್ವರ್ಗಸ್ಥರಾಗಿದ್ದಾರೆ ಎಂದು ತಿಳಿಸುವುದಕ್ಕೆ ನಾವು ವಿಷಾದಿಸ್ತೇವೆ. ಯಾಕೆ ಗೊತ್ತಾಯ್ತಾ? ಯಾಕೆ? ಅಪ್ಪ ಸಾಯುವಾಗ ಆಸ್ತಿ ಪಾಲು ಮಾಡಿಕೊಟ್ಟಿದೆ, ಆದ್ರಿಂದ ಸ್ವರ್ಗಕ್ಕೆ ಹೋದದಕ್ಕೆ ಇವರಿಗೆ ವಿಷಾದ. ಅದು ಹಾಗಲ್ಲ ಮಿತ್ರ, ಸರಿಯಾಗಿ ಕೇಳು. ಗೊತ್ತಾಗಿಲ್ವಾ? ಗೊತ್ತಾಗಿಲ್ಲ. ಅಮ್ಮ ಕೆಳಗೆ. ನಿಮ್ಮ ಅಮ್ಮನನ್ನು ಇಲ್ಲೇ ಹೋಗುದದ್ದ? ನಿನ್ನ ಅಜ್ಜಿಯನ್ನು ಹೋಗ್ತದೆ. ನನ್ನ ಅಜ್ಜಿಯನ್ನು ಹೋಗುದಲ್ಲ, ನಮ್ಮ ಅಜ್ಜಿಯನ್ನು ಸುಟ್ಟಿದ್ದು. ಅವರಿಗೆ ಅಸ್ತಮ ಜೋರಿತ್ತು. ಅರ್ಥ ಆಯ್ತು. ನೇರವಾಗಿ ಅಜ್ಜಿಯಿಂದ ಮೊಮ್ಮಗನಿಗೆ ಬಂದಿದೆ. ಈಗ ನಮ್ಮ ಅಜ್ಜಿಗೆ 6 ಜನ ಗಂಡು ಮಕ್ಕಳು. ಬರ್ಬಾರ್ದು ಅಂತ ಇರೋದು. ಗೊತ್ತಾಗ್ಲಿಲ್ಲ. ಮೇಲೆ ಕಾಣಿಸುತ್ತಾ ಇರುವುದು ಏನು? ಆಕಾಶ. ಅದಕ್ಕೆ ರಾಯ ಸೇರಿಸು. ಆಕಾಶ ರಾಯನೇ ನನ್ನಪ್ಪ. ರಾಯ. ಕೆಳಗೆ ಕಾಣಿಸುತ್ತಾ ಇರುವುದು ಏನು? ಭೂತಾಯಿ. ಭೂ ಎನ್ನುವಂತ ಅಕ್ಷರಕ್ಕೆ ಬಾಲ ಉಂಟು. ಮತ್ತೆ ಭೂತಾಯಿಗೆ ಬಾಲ ಇಲ್ಲ ಅಂತ ಹೇಳಿದ್ಯಾರು? ಅಕ್ಷರಕ್ಕೆ. ಹೌದು. ಅಷ್ಟೇ ಅಲ್ಲ, ಈ ಭೂತಾಯಿಗೆ ಇನ್ನೊಂದು ಹೆಸರುಂಟು. ಧರಣಿ ದೇವಿ. ಹೌದಾ? ಭೂತಾಯಿಯನ್ನು ಬರಡಿಯಲ್ಲಿ ಹಾಕಿದ್ದ? ಬರಡಿ ನಿನ್ನ ಅಜ್ಜಿಯನ್ನು ಹಾಕಿದ್ದು. ನಮ್ಮ ಅಜ್ಜಿಯನ್ನು ಹಾಕಿದಲ್ಲ, ನಮ್ಮ ಅಜ್ಜಿಯನ್ನು ಸುಟ್ಟಾದ್ಮೇಲೆ ಅಸ್ಥಿಯನ್ನು ಗೋಕರ್ಣಕ್ಕೆ ಬಿಡ್ಲಿಕ್ಕೆ ತುಂಬಿಸಿದ್ದಾರೆ. ಸರಿ, ಆಕಾಶರಾಯ ಹಾಗೂ ಧರಣಿ ದೇವಿ ದಂಪತಿಗಳಿಗೆ ಮದುವೆ ಆಗದೆ ಎಷ್ಟೋ ಕಾಲ ಆದ್ರೂ ಮಕ್ಕಳೇ ಆಗ್ಲಿಲ್ವಂತೆ. ಅದೇನು ಮದುವೆ ಆದ ಬೆನ್ನಿಗೆ ಆಕಾಶರಾಯರು ಎಲ್ಲಾದ್ರೂ ವಿದೇಶ ಪ್ರಯಾಣ ಮಾಡಿದ್ರ? ಅಯ್ಯೋ ಹಾಗಲ್ಲ, ಅದಕ್ಕೆಲ್ಲ ಯೋಗ ಸಮಯ ಎನ್ನುವುದು ಕೂಡಿ ಬರಬೇಕು. ಹೌದು, ಆ ಹೊತ್ತಿಗೆ ದೇವರ್ಷಿಗಳಂತಹ ನಾರದ ಮಹರ್ಷಿಗಳ ಆಗಮನವಾಯ್ತಂತೆ. ದೇವರ್ಷಿ ನಾರದರು. ಹೌದು, ಅವರ ಆಗಮನವಾಯಿತು. ಪುತ್ರಕಾಮೇಷ್ಟಿನಂತಹ ಯಾಗವನ್ನು ಮಾಡುವುದಕ್ಕೆ. ಪುತ್ರಕಾಮೇಷ್ಟಿ ಯಾಗವನ್ನು ಮಾಡಿದ್ರು. ಯಾಗವನ್ನು ಮಾಡಿದ ಮೇಲೆ ಆ ಸ್ಥಳವನ್ನು ಉಳುವಂತಹ ಒಂದು ಕ್ರಮ ಉಂಟು. ಅದು ಹೇಗೆ? ಬಂಗಾರದ ನೇಗಿಲಿಗಳಿಗೆ ಎತ್ತನ್ನು ಕಟ್ಟಿ ಉಳುವುದಕ್ಕೆ ಪ್ರಾರಂಭ ಮಾಡಿದ್ರು.
ಕಾಸರಕಾಯಿ ಮರದ ನೇಗಿಲು ಸಿಗುದೇ ಬಹಳ ಕಷ್ಟ. ಇವರು ಚಿನ್ನದ ನೇಗಿಲಂತೆ ಜನಗಳನ್ನು ಮೋಸ ಮಾಡ್ಲಿಕ್ಕೆ ಬೇಕಾಗಿ ಕಬ್ಬಿಣದ ನೇಗಿಲಿಗೆ ಚಿನ್ನವನ್ನು ತೆಗೆದು ಹೊರಸಿದ್ರು, ಪ್ರಚಾರ ಮಾಡಿದ್ರು. ಅದು ನಿನ್ನ ಅಪ್ಪ ಅಲ್ಲ ಮಾಡಿದ್ದು, ನನ್ನಪ್ಪ ಅಲ್ಲ, ಅವರಪ್ಪ. ನಾನು ಅವರಪ್ಪನ ಸುದ್ದಿ ಮಾತಾಡೋದು. ನನ್ನಪ್ಪ ಏನು 5 ಜಾಗ ಮಾಡಿರಲಿಲ್ಲ, ಅವ್ರು ಬೇಗ ಸತ್ತೋದ್ರು. ಊರಿಗೆ ನೀವು ಪ್ರಚಾರ ಮಾಡಿದ್ರು ಚಿನ್ನದ ನೇಗಿಲು ಅಂತೇಳಿ. ಒಂದು ಕಾಲದಲ್ಲಿತ್ತು ಸುವರ್ಣ ಪುಷ್ಪಂ ಸಮರ್ಪಯಾಮಿ ಅಂದ್ರೆ ಎತ್ತರವಾದ ಸ್ಥಳಗಳಲ್ಲಿ ನಿಂತು ಗೂಡೆಗಳಲ್ಲಿ ತುಂಬಿರುವಂತಹ ಬಂಗಾರದ ಪುಷ್ಪಗಳನ್ನು ಎರಚಿ ಬಿಡ್ತಿದ್ರು. ಈಗ ನಾವು ಖರ್ಚಿಕೊಂಡ್ರು ಬಂಗಾರ ಇಲ್ಲ. ಹಾಗಲ್ಲ ಮಿತ್ರ, ರಾಜಮನೆತನದವರು ಅವರು. ಯಾಗ ಮಾಡಿದ್ದು ನನ್ನಪ್ಪ, ತೋಂಡಾ ದೇಶದ ಅಧಿಕಾರಿ. ನನ್ನಪ್ಪ ಸಂಸಾರ ತ್ಯಾಗ ಮಾಡಿತ್ತು. ಉಳುವಂತಹ ಸಂದರ್ಭ ನೇಗಿಲುಗಳು ಬಂಡೆ ಕಲ್ಲಿಗೆ ತಾಗಿ ಎತ್ತುಗಳು ನಿಂತು ಹೋಯಿತು. ಕಲ್ಲುವಡ್ರನ್ನು ಕರೆಸಬೇಕಿದ್ದು, ಬಂಡೆಯನ್ನು ಓಡಿಸಬೇಕಿದ್ದು. ಹಾಗೆ ಮಾಡಿದ್ರು. ನಿನ್ನಪ್ಪ ನನ್ನಷ್ಟೇ ಭಯಂಕರ ಚುರುಕ. ನನ್ನಪ್ಪನಿಗೂ ನಿನ್ನಪ್ಪನಿಗೂ ಹೋಲಿಕೆ ಮಾಡಿದ್ರೆ ಜಾಗ್ರತೆ. ನಿನ್ನಪ್ಪ ಹೋಳಿಗೆ ಮಾಡಿದಲ್ಲ, ಒಂದ್ ದಿವಸ ಲಡ್ಡು ಮಾಡುವುದನ್ನು ನಾನೇ ನೋಡಿದ್ದೇನೆ. ಬಂಡೆಯನ್ನು ಬದಿಗೆ ಸರಿಸಿದ್ರು. ಬದಿಗೆ ಸರಿಸಿದಾಗ ವಿಶೇಷ ಏನು ಗೊತ್ತಾ? ಒಂದೇ ಒಂದು ಕೊಳ. ಆ ಕೊಳದಲ್ಲಿ ಒಂದೇ ಒಂದು ಕಮಲ. ಒಂದು ಕಮಲದಲ್ಲಿ ಒಂದು ಕೊಳ. ಒಂದು ಕೊಳದಲ್ಲಿ ಒಂದು ಕಮಲ. ಒಂದು ಕೊಳದಲ್ಲಿ ಒಂದು ಕಮಲ. ವಿಶೇಷ ಒಂದೇ ಇತ್ತು. ಆ ಕಮಲ ಎನ್ನುವುದು ಮುದುಡಿತ್ತು. ಮುದುಡಿದಂತಹ ಕಮಲಕ್ಕೆ ಸೂರ್ಯರಶ್ಮಿ ಬಿದ್ದಾಗ ಅದು ಅರಳಿತು. ಇಬ್ಬನಿ ಕರಗಿತ್ತು, ಮುದುಡಿದ ತಾವರೆ ಅರಳಿತು. ಅರಳಿದಂತಹ ಹೊತ್ತು ಕಮಲದ ಮಧ್ಯಭಾಗದಲ್ಲಿ ಗೊತ್ತಾಯ್ತು ಮಿತ್ರ, ಏನು ಈ ಕಲ್ಲೊಡ್ರು ಬರುವಾಗಲೇ ಬಹಳ ಜಾಗ್ರತೆ ಮಾಡಿದ್ದಾರೆ. ಕಲ್ಲೆಲ್ಲ ಒಡೆದಾದ ಮೇಲೆ ಮತ್ತೆ ಎಲ್ಲಿಯೂ ಸಿಗುದಿಲ್ಲ ಅಂತ ಗೊತ್ತಾಗಿ ಮೊದಲೇ ಕಿಸೆಯಲ್ಲಿ ಹಾಕೊಂಡು ಬಂದ್ರ. ಕಲ್ಲು ಒಡೆದಾದ್ಮೇಲೆ ಮೈ ಕೈ ನೋವಾಯ್ತಾ, ಕಿಸೆಯನ್ನು ತೆಗೆದ್ರು. ನಿನ್ನ ಅಪ್ಪರ್ದು ಹೋಗಿ ಕುಡಿತಾನಲ್ಲ. ಹಾಗಲ್ಲ ಮಿತ್ರ, ಶಿಶು ಉಮೇದ್ ನೋಡ ಅವಳಿಗೂ ಮಗು 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 ಅದರಲ್ಲಿಯೂ ಹೆಣ್ಣು ಮಗು. ಮಕ್ಕಳಿದಂತಹ ಆಕಾಶರಾಯ ದಂಪತಿಗಳಿಗೆ ಆ ಮಗುವನ್ನು ಕಂಡು ಸಂತೋಷವಾಯಿತು. ಧರ್ಮ ಮಾಡಿ ಧರ್ಮದಂತದ್ದು ಯಾಗ ಮಾಡ್ಲಿಲ್ವ ಅವರು? ಎತ್ತಿಕೊಂಡು ಹೋದ್ರು. ಮಗುವಿಗೆ ಎತ್ತಿಕೊಂಡು ಹೋದ್ರು. ಎತ್ತಿಕೊಂಡು ಅರಮನೆಗೆ ಹೋದ್ರು. ಪ್ರೀತಿಯಿಂದ ಸಾಕಿದ್ರು, ಸಲಹಿದ್ರು. ಈಗ ಅವರ ಕತೆ ಯಾಕೆ ನಂಗೆ? ನಿನ್ನ ಕತೆ ಹೇಳು. ನಂಗೆ ಬೇರೆಯವ್ರ ಸುದ್ದಿ ಮಾತಾಡಲಿಕ್ಕೆ ಬೇಕು ಆಚಾರ. ನನ್ನ ಸುದ್ದಿ ನನ್ನ ಇಷ್ಟು ಹೊತ್ತಿಗೆ ಇಷ್ಟು ಎತ್ತರಕ್ಕೆ ಬೆಳೆದಿದ್ದಾಳೆ ಅವಳೇ ನಾನಲ್ವಾ? ಹೌದಾ? ಹೌದು. ನಿನ್ನ ಹೆಸರು? ನಾನು ಸಿಕ್ಕಿದ್ದೆಲ್ಲಿ ಹೇಳಿ? ಎಲ್ಲಿ? ಪದ್ಮದಲ್ಲಿ. ಪದ್ಮಕ್ಕೆ ಇನ್ನೊಂದು ಹೆಸರು ಉಂಟು. ಏನು? ಎಂತದ್ದು ಹೇಳಿ? ಪದ್ಮ ಗೊತ್ತಾಗಿಲ್ಲ? ಹೇಳ, ನನ್ನ ಹೆಸರು ಹೇಳ. ಹೇಗೆ ಹೇಗೆ ಹೇಗೆ? ಜೋರಾಗಿ ಹೇಳಿ. ಅವನೆಂತ ಮಾಡೋದ್ರಲ್ಲಿ? ಪದ್ಮಾವತಿ ಅವಳು ಧೂಮಾವತಿ ಅಂದ್ಲ. ಮೈ ಮೇಲೆ ಆವೇಶ ಬಂದಾಗಾಯ್ತು ನನಗೆ. ಭೂತಕ್ಕೂ ಪೆಟ್ಟಿನ ಹೆದರಿಕೆ ಉಂಟು, ಈಗ ಗೊತ್ತಾಯ್ತು ಭೂತಕ್ಕೂ ಪೆಟ್ಟಿನ ಹೆದರಿಕೆ ಉಂಟು. ಭಯಂಕರ ಮಾರ. ಯಾರು ಹೇಳಿದ್ದ? ನನ್ನ ಹೆಸರು ಪದ್ಮಾವತಿ ಅಂತ ಹೇಳಿ. ಧೂಮಾವತಿ ಅಲ್ವಾ? ಪದ್ಮಾವತಿಯ ಅವಳ ಹೆಸರು? ಅವಳ ಹೆಸರು ಶೀಲಾವತಿ. ನಾನು ಕಟ್ಟಬೇಕಂತಿದ್ದೇನೆ. ಇಂಡಿಯಾ ಶ್ರೀಲಂಕಾಕ್ಕೆ. ಅಯ್ಯೋ ದೇವರೇ, ಶ್ರೀಲತಾ, ಇಂದಿರಾ ಶ್ರೀಲತಾ. ಅದೇ ನಾನು ಕಟ್ಟಬೇಕಂತಿದ್ದೇನೆ ಕರಿಮಣಿ ಅಂತ. ಕಟ್ಟು ಕಟ್ಟು ಮಗನೇ. ಆಯ್ತಲ್ಲ. ಕರಿಮಣಿ ತಗೊಂಡ ಮನಸ್ಸಿಗೆ ಬಂದ ಹಾಗೆ ಮಾತನಾಡಿದ್ರೆ ಪರಿಣಾಮ ಬೇರೆ ಆಯ್ತು. ನಡೆಯಲೇ ಕೋಪಿಸದಿರೋ ಬರಿದೆ ಎನ್ನೊಡು ಸುಂದರಿಯೋ ನಿನ್ನ ರೂಪವನ್ನು ಕಂಡ ತೊಳೆದುಡು ಪಾಪಿಯಾದ ಅಷ್ಟರನು ಇಕ್ಷುತ್ಥಾಪ ತೆಗೆದು ಸರ್ವನಚ್ಚ ತಾಪವನ್ನು ತಾಳಲರೆ ಪ್ರೇಮದಿಂದ ವಹಿಸು ನೀರು ಕೋಪಿಸದಿರು ಬರಿದೆ ಎನ್ನೊಡು. ಕೋಪಿಸಿದರು ಎನ್ನಳು ಆ ಮನ್ಮಥ ಬಾಣವನ್ನು ಪ್ರಯೋಗಿಸಿ ತಾಳುವುದಕ್ಕಾಗುವುದಿಲ್ಲ. ಹಾಗಾಗಿ ಮದುವೆಯಾಗು ಬಾವಿಯಾಗುತ್ತದೆ. ಗೊತ್ತಾಗಿಲ್ಲ ಪಾಪ ಅವಳಿಗೆ ಎಂತ ನಿನ್ನ ಅವತಾರ ಎಲ್ಲ ಅದು ಗೊತ್ತಾಗ್ತದೆ.
ಗೊತ್ತಾಗಿ ನಿಮ್ಮ ಅವತಾರದಲ್ಲಿ ಇವರಿಗೆಲ್ಲ ಗೊತ್ತಾದಿತ್ತು. ಬೇರೇನಿಲ್ಲ ನನಗೆ ಹುಷಾರಿಲ್ಲ, ಆರೋಗ್ಯ ಆರೋಗ್ಯಕಾರಿಲ್ಲ. ದಮ್ಮು ಕೆಮ್ಮು ಅದು ಯಾವುದಿಲ್ಲ. ಅದೆಲ್ಲ ಆ ರೀತಿ ಮಲ್ಲಿಸಿದ್ದಿ. ಅಲ್ಲ ಕೊರೋನಾ ಅಲ್ಲ ಇವಳ ಹತ್ತಿರ ಬರ್ಲಿಕ್ಕೆ ಕಾರಣ ಅದೇ ಕಾರಣ ಏನು? ಕಾರಣ ಏನಿಲ್ಲ. ನೀನು ಸಾಧಾರಣ ನನ್ನಷ್ಟೇ ಎತ್ತರ, ನನ್ಗೊಂಚೂರು ಗಿಡ್ಡ ಐತಿ. ಅವ್ರ ಜೊತೆ ಆಯ್ತು, ನಾವು ಜೊತೆ ಆಗುವ. ಒಳ್ಳೇದಲ್ಲ ಇದು. ಅಮ್ಮನ ಹತ್ರ ಹೇಳ್ತೇನೆ. ಒಳ್ಳೇದಲ್ಲಾದ್ರೂ ಕೆಟ್ಟದಾದ್ರೂ ಯಾವುದೊಂದು ಪರಿಣಾಮ ಆಗ್ತದಲ್ಲ. ಅಮ್ಮನ ಹತ್ರ ಹೇಳ್ತೇನೆ. ಆಮೇಲೆ ಅಮ್ಮನ ಹತ್ರ ಹೇಳ್ತೇನೆ. ನೀವಂತ ಅವರು ಅಮ್ಮಂತ್ರ ಅಂತಾರೆ. ನಿಲ್ಲು, ನನಗೆ ಸಣ್ಣ ಏನು? ಬಾಗುತ್ರ ಹೇಳ್ತಾರೆ, ಅಮ್ಮನ ಹತ್ರ ಹೇಳು ಅಂತೇಳಿ. ನಿನ್ನ ಅಮ್ಮನಿಗೂ ಬಾಗುತ್ರಿಗೆ ಏನ್ ಸಂಬಂಧ? ಸೋದರ ಮಾವ. ಇದು ಸೋದರ ಮಾವನ ಮದುವೆಯಲ್ಲಿ ಮಡುಹಿದ